ಶ್ರಮಜೀವಿ ಗೈಸ್ ಪ್ಲೀಸ್ ಸಪೋರ್ಟ್ ಮಲ್ಪುಲೆ ಬೆನ್ಪೆ ಇಂಬೆ ರಾತ್ರಿ ಡಿಕ ಕಣ್ಣಗೆ ನಿದ್ರೆ ಜಂದೆ ಸಪೋರ್ಟ್ ಮಲ್ಪುಲೆ ಎಂಕ್ಲೆಗ್ 1 ದಿನದ 7 ದಿನದ ವನಸ್ಸಿಗೆ ಹೆಲ್ಪ್ ಮಾಡ್ತದೆ ಆ ನುಪ್ಪು ಬಾಡಿನ ಹಾಕ್ಲೆ ನೇಪಾಳ ಮರಪ್ಪರಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಅಣ್ಣ ಎಂಕಲ್ ವರಿತಿ ಹಾ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ Welcome back to the channel The Retro Smile ಎಂಜಲಾರ್ ಪುರಕುಲ್ಲ ಸೊ ನಮ್ಮ ಇನಿ ಆಜಿನ ದಿನತ 15ನೇ ಲಾಗ್ ಇಡುದಿಲ್ಲ ಎಪಿಸೋಡ್ ಇಡುದಿಲ್ಲ ಸೊ ಇನಿ ನಮಗದ ಮತ್ತೆ ದೀಪಜ್ಯೋತಿ ಮಸ್ತ್ ಉಂಡು ಬುಕ ಒಂಜಿ ವಿಶೇಷದ ಯಾನಿತ್ತಿನ ಕ್ಯಾಂಪ್ ಇಂದ ಅಂತ ಹೇಳಿ ಊರುತ ಮಾತೇರಿಲ್ಲ ಸೊ ಸಮಥಿಂಗ್ 400 ಜನತ ಅಟಿಲ್ ಮಂತಲ್ಲ 400 ಜನಕ್ಲ ಫುಡ್ ಕೊರೊಂದಿಲ್ಲ ವರ್ಷಲಿಂಚಿನ ಆ ಸಾಲದ ಜೋಕ್ಲೆಗ್ ಕೊರೊಂದಿತ್ತ ಲಾಸ್ಟ್ ದಿನ ಸೊ ಅವಳುಂಡು 5 ದುಂಬು ಊರ್ ತಕ್ಲೆ ಕೊರ್ಕಂದ ಎಂಡ ಊರ್ ತಕ್ಲೆ ಮಸ್ತ್ ನಮಗೆ ಸಪೋರ್ಟ್ ಅಂತದೇರು ಎಪ್ಪ ಯಾಮಂತ ಈ ಕ್ಯಾಂಪ್ಡು ತೀಕ್ನಾತ್ ಖುಷಿ ಅಂಡ ಬಂಜಿ ನಿಲಿಕ್ಕೆ ಎತ್ತು ಬೋಡಾತು ಊರ್ ತಕ್ಲೆ ಡೈಲಿ ನಮ್ಮ ಚಂದ್ರಸನ್ನ ಅವಡು ಪ್ರದೀಪ್ ಸರ್ ಅವಡು ಮಸ್ತ್ ಜನ ಊರ್ ತಕ್ಲೆ ಮಸ್ತ್ ಜನ ಅಲ್ಲ ಮಹಮ್ಮದ್ ಬುಕ ನಮ್ಮ ಕಾಲೇಜ್ ಅಭಿವೃದ್ಧಿದಾರು ಎದುರು ತಂಗಡಿದಾರು ಲಾಸ್ಟ್ ಟೈಮ್ ತೋಜ್ ಬಂದಿತ್ತೆ ಅವರು ಮಸ್ತ್ ಜನ ನಮಕ್ ಸಪೋರ್ಟ್ ಅಂತೀರು ಬೋರ್ಡ ಲೆಕ್ಕ ಫುಡ್ ಮಾತ್ರ ಕೊಡ್ತೀವಿ ಅಂಚಾತಿಪ್ಪಿನಾಗ ನಮ್ಮಲ್ಲ ಒಂಜಿ ಸರ್ ಒಂಜಿ ಮಲ್ಲ ಡಿಸಿಷನ್ ಇದೊಂದು ಆರು ನಮ್ಮಲ್ಲ ಮನಸ್ಸು ಅಂತದ್ದು ಕೊರೊಂದುಲ್ಲೇರು ಊರ್ದಾಕ್ಲು ಪ್ರತಿಯೊರಿಲ್ಲ ಪನ್ಪ ಆರಂಭೋಡಿದ ಜನ ಮಾತ್ರ ಟಾಪ್ ಬೆಸ್ಟ್ ಹಾಕ್ಲು ಒಳ್ಳೇರು ಸಪೋರ್ಟಿಂಗ್ಸ್ ಮಾತ್ರ ಬೋಲೆ ಗಾಯ್ಸ್ ಬೈ ಮೆಲ್ಲ Mabala, bela. Number. Apa? Yani ji. Number. Move. ಒಮ್ಮೆ ಜಾತ್ರೆಗೆ ಹೋಗಿದ್ದೆ ಜಾತ್ರೆಯಲ್ಲಿ ಒಂದು 5 ಸೇಬ್ ತಗೊಂಡೆ ಒರಿ ಔಟು ರಡ್ಡೆ ಬಂದ್ಲೆ ಔಟು ಅದೇ ಜಾತ್ರೆಯಲ್ಲಿ 5 ಸೇಬ್ ತಗೊಂಡಿದ್ದೆ ಸ್ವಲ್ಪ ಹೊತ್ತಾದ್ಮೇಲೆ ಸೋನಾಕ್ಷಿ ಅಕ್ಕ ಬಂದ್ರು ಅವ್ರಿಗೆ ಸೇಬ್ ಅಂದ್ರೆ ತುಂಬಾ ಇಷ್ಟ 2 ಸೇಬ್ ತಗೊಂಡ್ರು ಬೇಕು 3 ಬ್ಯಾಗ್ ಎಷ್ಟು ಕೊಡಬೇಕು 2 1 ಕೊನೆಗೆ ಕ್ರಿಕೆಟ್ ಆಡಿ ಆಯ್ತು ಅವರು ಒಂದು 6 ಹೊಡಿತಾರೆ ಅವರು 6 ಹೊಡೆದಿದ್ದು ರಭಸಕ್ಕೆ ಬಾಲು ಅರ್ಧ ಆಗೋಯ್ತು ಸರಿ ಸುಸ್ತಾಗಿದ್ರು ಪಾಪ ಕ್ರಿಕೆಟ್ ಆಡಿ 1 ಬಾಟಲ್ ಜ್ಯೂಸ್ ತಂದ್ವಿ 1 ಬಾಟಲ್ ಜ್ಯೂಸ್ ಅಲ್ಲಿ 4 ಜನ ಕುಡಿದ್ರು ಕೊನೆಗೆ 4 ಜನ 2 ಕರ್ಕೊಂಡು ಬರ್ಬೇಕು ಅರ್ಧ ಮುಕ್ಕಾಲು ನಿಮಗೆ ಲಾಸ್ ಆಗುತ್ತೆ ನೀವು ಸೈಲೆಂಟ್ ಆಗಿ ರೆಸ್ಟ್ರಿಕ್ಟೆಡ್ ಆಗಿ ಫ್ರೀ ಆಗಿರಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಇವಾಗ ಈ ಆಟ ನಮ್ಮ ನಾಟಕದಲ್ಲಿ ಹೇಗೆ ಅಪ್ಲೈ ಆಗ್ತದೆ ಅಂತ ನೋಡೋಣ ಇವಾಗ ಎಲ್ಲರೂ ಒಂದೊಂದು ಪಾಯಿಂಟ್ ಹೇಳ್ಕೊಂಡು ಹೋಗಿ ಫಸ್ಟ್ ಪಾಯಿಂಟ್ ಯಾರು ಹೇಳ್ತಾರೆ
ಸ್ವಾರ್ಥ. ಒಂದು ರಂಗಭೂಮಿಯಲ್ಲಿ ಒಬ್ಬ ನಟ ಸ್ವಾರ್ಥನಾಗಿ ಅಥವಾ ಅವನ ಒಂದು ನಟನೆಗೆ ಅವನ ಒಂದು ಪಾತ್ರಕ್ಕೆ ಅವನು ಸ್ವಾರ್ಥಿಯಾಗಿ ಇರ್ಬೇಕಾ ಬೇಕು? ನಮ್ಮ ವಯ್ಯದಕ್ಕೆ ಪ್ರಿಪರೇಷನ್ ಅಂತುಂಡು. ಓ ಆಯ್ತಾ ಕೊಡ್ಬೇಕು ಅವಟೆ ಇದೇ ಕೊಡ್ತೀವಿ ನಮ್ಮೊಟ್ಟಿಗೆ ಮ್ಯಾಮ್ನ ಕ್ಲಾಸ್ ಸೇರಂತೀರಿ ಯಾಕೆ ಲೆಕ್ಕ ಕೊಡ್ಬೇಕು ಗೋಲಿ ಈರು ಏತು ಕಾಯಿ ಬರ್ತನಲ್ಲ ಅದೇ ವೀಡಿಯೋ ಬರ್ತೀನಿ ಒಂಜಿ ವಾರ ಒಂಜಿ ವೀಡಿಯೋಡಲ್ಲ ಸೋಕು ಬರ್ತಿಪ್ಪಾಯಿರ ಡೈ ಎಲ್ಲ ಇರ್ತಕ್ಕ ಪಾಡ್ಬೆ ಪಾಡ್ಬೆ ಚಾರ್ಜಿಗೆ ಏರೇ ತಿಕ್ಕದೀಜಿ ಹಾಂ ಮೇಕೋರಿ ತಿಕ್ಕದೀಜ ಎಲ್ಲ ರಾತ್ರಿ ಆರ್ಪುಂಡಿ 7 ಗಂಟೆ ಹೊರಪುಂಡಿ. ಸರ್ ನಮಸ್ತೆ ಸರ್. ಓ ಬಲೆ ಬಲೆ ಹಾಂ ಐಕೆ ಆನ್ ಬೈ ಎಲ್ಲ ಬಿಹಾರು ಬೇಲಾಂಪುಡು ಚೂರು ಏ ದಾದಾಕನು ಇರು ಕೃಷ್ಣ ದಕ್ಕೆರಂಡ ಇರು ಆರೆಂಗ್ಲ ಮೋಕ್ಯದ ಕೃಷ್ಣ ಆರೆಗ್ ರೆಡ್ ರೋಡ್ ಕೊರಿ ಎಸ್ ಗಾಯ್ಸ್ ತೂವಲ್ಲಿ ನಮ್ಮ ನಾಚಿಕೆದ ಪೊಣ್ಣು ಮೊನಾಲಿಸಾ NSS ದ ಮೊನಾಲಿಸಾ ಅಲ್ಲ ಮೊನಾಲಿಸಾ ನಂಜನೆ ಫೇಮಸ್ ತಿನ್ಲೆ 11, 12, 13, 14, 15, 16, 17, 18, 19, 20 freeze. Okay. Lot number 2 ಯಾವುದು? Lot number 2. ನಿಮ್ಮ ಪ್ರಕಾರ ಇದು ಏನು? ಅಲ್ಲ ನಮಗೆ ಎಕ್ಸ್ಪ್ಲನೇಷನ್ ಬೇಡ ಏನು ಟಾಪಿಕ್ ನಾವು ಅವರಿಗೆ ಕೊಡ್ತೀವಿ. ಓಕೆ ಫೋಟೋ ಫ್ರೇಮಿಂಗ್ ಬಂದಿದೆ ಚೆನ್ನಾಗಿ ಬಂದಿದಾ? 13, 14, 15, 16, 17, 18, 19, 20. Exact answer. Okay. Okay. ಆಯ್ತು ಸಾಕು ನೋಡಿ ಹುಡುಗಿನ 11, 12, 13, 14, 15, 16, 17, 18, 19, 20. Yes guys, slowly
Team number 4. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಒಮ್ಮೆ ನಿಮ್ಮ ಫೋಟೋ ಫ್ರೇಮ್ ಅಲ್ಲಿ ಅನಿಮೇಷನ್ಸ್ ಏನಾದ್ರು ಹಾಕಿರ್ತಾರೆ ಫೋಟೋ ಫ್ರೇಮ್ ಓಕೆ Okay. 14, 15, 16, 17, 18, 19, 20. ಇದು ರೈಲ್ವೆ ಸ್ಟೇಷನ್. ಸರಿ, ಎಸ್ ಎಸ್ ಎಕ್ಸಿಟ್. ಓಕೆ, ಎಕ್ಸಿಟ್. ಫೋಟೋ ಫ್ರೇಮ್ ಅಲ್ಲಿ ಏನು ಕಲ್ತೀವಿ? ಈ ಫೋಟೋ ಫ್ರೇಮ್ ಅಲ್ಲಿ ಏನು ಕಲ್ತೀವಿ? ಟೀಮ್ ನಂಬರ್ ಅನಿಲ್, ನಾನು ಟೀಮ್ ವೈಸ್ ಕೇಳ್ತೀನಿ. ನೆಕ್ಸ್ಟ್ ಈ ಗೇಮ್ ನ ಮೇನ್ ಥೀಮ್ ಕ್ರಿಯೇಟಿವಿಟಿ. ಇವಾಗ ನಿಮಗೆ ಪ್ರತಿಯೊಂದು ಟೀಮ್ ನವರು ನಾವು ಅವರಿಗೆ ಕೊಟ್ಟ ಟಾಪಿಕ್ ಅನ್ನ ಬಂದು ಮಾಡಿ ಅಂತ ಹೇಳುವಾಗ ಒಬ್ಬೊಬ್ಬರಿಗೆ ಕೆಲವೊಂದು ಒಂದೇ ರೀತಿ ಕಾಣಿಸಿದೆ ಅಲ್ವಾ? ಫಾರ್ ಎಕ್ಸಾಂಪಲ್ ಕೈಯಲ್ಲಿ ದಂಡನ ಹಿಂಗೆ ಬೆಂಡ್ ಮಾಡಿ ಹಿಂಗೆ ನೋಡ್ತಾ ಅಷ್ಟೇ. ಆ ಡೈಲಾಗಿಗೆ ಹಿಂದೆ ಕೂತವನಿಗೆ ರೋಮಾಂಚನ ಆಗಬೇಕು. ಅದಕ್ಕಿಂತ ಹೈ ಅಂದ್ರೆ ಅವನ ಕಣ್ಣಲ್ಲಿ ಒಂದು ಹನಿ ನೀರು ಬರಬೇಕು. ಓಕೆ, ಹಾಗೆ ಪ್ರತಿಯೊಂದು ನಾವು ರಂಗಭೂಮಿಯಲ್ಲಿ ಆಡೋ ಪ್ರತಿಯೊಂದು ಅದಕ್ಕೆ ರಂಗ ಆಟಗಳು ಅಂತಾನೆ ಹೆಸರು. ಈ ರೀತಿ ಆಟಗಳಿಗೆ ರಂಗ ಆಟಗಳು ಅಂತ ಹೆಸರು. ಈ ರೀತಿ ಆಟಗಳೆಲ್ಲೂ ಎಲ್ಲವೂ ಕೂಡ ನಮಗೆ ನಾಟಕ ಒಂದು ಚೆನ್ನಾಗಿ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ನಾಟಕ ಅಂದ್ರೆ ಖಾಲಿ ಏನು ನಮ್ಮದೊಂದು ನಾಟಕ ಅಂತ ಮಾತ್ರ ಅಲ್ಲ, ನಾವು ಸ್ಟೂಡೆಂಟ್ ಆಗಿರುವಾಗ ನಾಟಕ ನಮ್ಮ ಎಜುಕೇಶನ್ ತುಂಬಾ ಏನು ಪ್ರಭಾವವನ್ನು ಬೀರ್ತದೆ. ಓಕೆ, ನೆಕ್ಸ್ಟ್ ಸರ್ಕಲ್. ಯಾವ ರೀತಿ ನಾವು ಒಂದು ರಂಗಭೂಮಿಯನ್ನು ತೊಡಗಿಸ್ಬೋದು, ಅದಕ್ಕೆ ಥಿಯರಿ ಕೆಲವೊಂದು ಜನರಲ್ ನಾಟಕ. ಅಧಿಕಾರಿಗಳಾದ ಪ್ರಶಾಂತ್ ಸರ್, ದಿವಾ ಮ್ಯಾಮ್ ಇವರಿಗೂ ಧನ್ಯವಾದಗಳು. ವೇದಿಕೆಯ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡಿದ್ರಿ. ಥ್ಯಾಂಕ್ ಯು. ini చెప్పారుండా
ಮೋನಿಕಾ ಅವರ ಬ್ಯಾಕ್ ಗ್ರೌಂಡ್ ಕಥೆ ಹೇಳ್ಬೇಕಾದ್ರೆ ಅವರು ಹಂದಿ ಸಾಕ್ತಾ ಸಾಕ್ತಾ ಅವರ ಇಬ್ಬರ ಮಕ್ಕಳ ದೊಡ್ಡದಾಗಿ ಮಾಡಿದ್ದಾರೆ. ಈಗ 3 ಕೌಂಟ್ ಲೆಕ್ಕಾಗಿ ಹಂದಿ ಸಾಕಿ ಸಾಕಿ ಅವರೇ ಹಂದಿಯಾಗಿ ಬೆಳೆದಿದ್ದಾರೆ 3 ಜನ. ಹಂದಿ ಬೆಳೆಸಿದ್ರೆ ಹಂಗೆ ಬೆಳೆದಿದೆ. ಸವಿತಾ 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 ಇದು ಫಸ್ಟ್ ಮೂರನೇದು ಸ್ವಲ್ಪ ಚಿಕ್ಕದು ಅಂಗನವಾಡಿ ನೀರಣ್ಣ ಬರ್ಲಿ. ಉಂಟಲ್ಲ ಸ್ವಲ್ಪ ಸ್ವಲ್ಪ ಉಂಟಲ್ಲ ಇದು ಹೌದಿನ್ಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಬನ್ನಿ ಬನ್ನಿ ಅಲ್ಲಿ ನಮ್ಮ ಮಹಾಬಲ ಹೌದು ಸರ್. ಇದೆಲ್ಲ ಯಾವ ಥರ ನೀವು ಎಲ್ಲಿ ಕಲ್ತದ್ದು? ಇದೆಲ್ಲ ಎಲ್ಲಿ ಕಲ್ತದ್ದು ಸರ್? ಇದೆಲ್ಲ ಎಲ್ಲಿ ಕಲ್ತದ್ದು? ಹಾಯ್ ಗೈಸ್, ನಿಮಗೆ ಸಬ್ಸ್ಕ್ರೈಬ್ ಮಾಡ್ಬಲೆ, ಜಾಸ್ತಿ ಸಪೋರ್ಟ್ ಮಾಡ್ಬಲೆ ಪಾಪದ ಅಣ್ಣ. ಬೈ ಬೈ. ಆಂಡ ಎಂಕಲ್ ಬುರ್ತು ಕೋರಿ ಮಾತ ತಿನ್ನರೆ ಬೋಪುಜ ಕೋರಿ ಕಬಾಬು ಶ್ರಮಜೀವಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡ್ಬಲೆ. ಬೆನ್ಪೆ ಇಂಬೆ ರಾತ್ರಿಡಿಕ ಕಣ್ಣಗೆ ನಿದ್ರೆ ಜಂದೆ ಸಪೋರ್ಟ್ ಮಾಡ್ಬಲೆ. ಎಂಕ್ಲೆಗ್ 1 ದಿನದ 7 ದಿನದ ವನಸ್ಸಿಗೆ ಹೆಲ್ಪ್ ಮಾಡ್ತದೆ. ಆ ನುಪ್ಪು ಬಾಡಿನ ಹಾಕ್ಲೆ ನೇಪಾಳ ಮರಪ್ಪರಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಆಂಡ ಎಂಕಲ್ ಒರಿಯಾರೆ ಬುರ್ತು ತಿನ್ನರೆ ಬೋಪುಜ ಕೋರಿ ಕಬಾಬ್ ಮಾತ ಕಬಾಬು ಸುಕ್ಕ ಮಾತ ಬೋ ಟ್ರೀಟ್ ಇತ್ತುಂಡು ಎಸ್ ಗಾಯ್ಸ್ ಎಸ್ ಗಾಯ್ಸ್ ಮಲ್ತೋಲೆ ನಮಗೆ ನೈಟ್ಗೆ ಶಿಬಿರ ನೆಂಚಿನ ಶಿಬಿರ ಜೊತೆಗೆ ನಮ್ಮ ಇಂಡಿಯಾ ಮ್ಯಾಪ್ ಮಂದಿರ ನಿಜವಾದ ಇಂಡಿಯಾ ಮ್ಯಾಪ್ ಏನ ಬಿಡ್ಬಾರ್ದು ಈರಡಕ್ಕೆ ಶ್ರೀಲಂಕಾ ಇಜ್ಜಿ ದೇಶ ಮಾತ್ರ ವಿದೇಶ ಚೇರ್ ಮಾತ್ರ ದೈ ಓ ಸಾರಿ ಗಾಯ್ಸ್ ಏ ಯಾನ್ ಮಂತ್ರಿನ ಯಾನ್ ಅಚ್ಚಿ ಬಾರ್ದು ಕೊರ್ನೆ ಬುಕ್ಕ ಆರು ಬರೇನೆ ಅಚ್ಚಿ ಬಾರ್ದು ಕೊರ್ನೆ ಯಾನ್ ಐಕ್ ಬುಕ್ಕ ಇಲ್ಲಿ ಸೈಡ್ ಉಪ್ಪು ಅರ್ನೆ ಮುಕ್ಕಲಿ ಸೊ ಬಾಯಿ ಅದಕ್ಕೆ ಸೆಟ್ ಆತುಂಡು ಏ Deton, engkai nate, das berpilih kemal beli.